ಎಜ್ರ, ನೆಹೆಮಿಯ ಪುಸ್ತಕಗಳು. ಈಗಿನ ಸತ್ಯವೇದಗಳಲ್ಲಿ ಈ ಪುಸ್ತಕಗಳು ಬೇರೆ ಬೇರೆಯಾಗಿವೆ. ಆದರೆ ಮೊದಲಿಗೆ ಅವುಗಳನ್ನು ಒಂದೇ ಪುಸ್ತಕವಾಗಿ ಬರೆಯಲಾಗಿತ್ತು. ಬರೆದು ಬಹುಕಾಲವಾದ ಮೇಲೆ ಅವುಗಳನ್ನು ಬೇರೆ ಬೇರೆ ಮಾಡಲಾಗಿದೆ. ಮೂಲತಃ ಇದು ಒಬ್ಬನೇ ಲೇಖಕನು ಬರೆದಿರುವ ಒಂದೇ ಪುಸ್ತಕವಾಗಿತ್ತು. ಇದು ಬಾಬಿಲೋನಿನವರು ಯೆರೂಸಲೇಮನ್ನು, ಅದರ ದೇವಾಲಯವನ್ನು ನಾಶ ಮಾಡಿ ಅಲ್ಲಿನ ಬಹುತೇಕ ಜನರನ್ನು ಸೆರೆಗೆ ಕೊಂಡೊಯ್ದ ನಂತರದಲ್ಲಿ ನಡೆದ ಕತೆ. ಅದು ನಡೆದು 50 ವರ್ಷಗಳಾದ ನಂತರದಲ್ಲಿರುವ ಕಥೆಯೊಂದಿಗೆ ಈ ಪುಸ್ತಕವು ಪ್ರಾರಂಭವಾಗುತ್ತದೆ. ಕೆಲವು ಮಂದಿ ಇಸ್ರಾಯೇಲರು ಯೆರೂಸಲೇಮಿಗೆ ತಿರುಗಿ ಬಂದು ಪಟ್ಟಣವನ್ನು, ತಮ್ಮ ಜೀವನವನ್ನು ಪುನಃ ಕಟ್ಟಿಕೊಂಡ ನಂತರ ಏನಾಯಿತೆಂಬ ಸಂಗತಿಯನ್ನು ಅದು ತಿಳಿಸುತ್ತದೆ. ಈ ಪುಸ್ತಕವು ಪುನರ್ ನಿರ್ಮಾಣದ ಕಾರ್ಯಗಳಿಗೆ ಮುಂದಾಳತ್ವ ವಹಿಸಿದ 3 ಮುಖ್ಯ ನಾಯಕರ ಮೇಲೆ ಗಮನ ಹರಿಸುತ್ತದೆ. ಅವರು ಯಾರೆಂದರೆ ಜೆರುಬ್ಬಾಬೆಲನು, ಎಜ್ರನು, ನೆಹೆಮೀಯನು. ಈ ಪುಸ್ತಕದ ರಚನಾ ವಿನ್ಯಾಸವು ಈ 3 ನಾಯಕರು ಪಟ್ಟ ಪರಿಶ್ರಮಗಳ ಮೇಲೆ ಗಮನ ಹರಿಸುತ್ತದೆ. ಜೆರುಬ್ಬಾಬೆಲನು ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕಾಗಿ ಜನರ ದೊಡ್ಡ ಗುಂಪನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಂದನು. ಅದಾಗಿ ಸುಮಾರು 70 ವರ್ಷಗಳ ನಂತರ ಎಜ್ರನು ಯೆರೂಸಲೇಮಿಗೆ ಬಂದು ಧರ್ಮಶಾಸ್ತ್ರವನ್ನು ಬೋಧಿಸಿ ಸಮಾಜವನ್ನು ತಿರುಗಿ ಕಟ್ಟಿದನು. ಅವನ ನಂತರ ನೆಹೆಮೀಯನು ಬಂದು ಯೆರೂಸಲೇಮಿನ ಪೌಳಿಗೋಡೆಗಳನ್ನು ತಿರುಗಿ ಕಟ್ಟಿಸುವ ಕೆಲಸಕ್ಕೆ ಮುಂದಾಳತ್ವ ವಹಿಸಿದನು. ಈ 3 ಕಥೆಗಳನ್ನು ಸಮಾನಾಂತರವಾದ ರೀತಿಯಲ್ಲಿ ರಚಿಸಲಾಗಿದೆ. ಪ್ರತಿಯೊಂದು ಕಥೆಯು ಪರ್ಷಿಯ ರಾಜನೊಂದಿಗೆ ಪ್ರಾರಂಭವಾಗುತ್ತದೆ. ಒಬ್ಬ ನಾಯಕನನ್ನು ಯೆರೂಸಲೇಮಿಗೆ ಕಳಿಸುವಂತೆ ದೇವರು ಅವನನ್ನು ಪ್ರೇರೇಪಿಸುತ್ತಾನೆ. ಆಗ ಅವನು ಸಾಧನ ಸಂಪತ್ತುಗಳನ್ನು, ಸಹಕಾರವನ್ನು ಕೊಟ್ಟು ಕಳಿಸುತ್ತಾನೆ. ಅವರಲ್ಲಿ ಪ್ರತಿಯೊಬ್ಬ ನಾಯಕನು ತಾನು ಮಾಡುತ್ತಿದ್ದ ಕೆಲಸಗಳಲ್ಲಿ ವಿರೋಧವನ್ನು ಎದುರಿಸುತ್ತಾನೆ. ಅವರು ಅದನ್ನು ಜಯಿಸುತ್ತಾರೆ. ಆದರೂ ಆ 3 ಸಂದರ್ಭಗಳಲ್ಲಿಯೂ ಒಂದೇ ರೀತಿಯಲ್ಲಿರುವ ವ್ಯತಿರಿಕ್ತವಾದ ಮುಕ್ತಾಯವನ್ನು ಅವರು ಎದುರುಗೊಳ್ಳುತ್ತಾರೆ. ಬನ್ನಿರಿ, ಇವೆಲ್ಲವೂ ಹೇಗೆ ನಡೆಯಿತೆಂದು ನೋಡಿಕೊಳ್ಳೋಣ. ಪರ್ಷಿಯ ರಾಜನಾದ ಕೋರೆಷನು ಹೊರಡಿಸಿದ ಅಪ್ಪಣೆಯೊಂದಿಗೆ ಈ ಕಥೆಯು ಪ್ರಾರಂಭವಾಗುತ್ತದೆ. ಸೆರೆಯಲ್ಲಿರುವ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕಳುಹಿಸಿ ಅವರು ತಿರುಗಿ ದೇವಾಲಯವನ್ನು ಕಟ್ಟಿಕೊಳ್ಳುವಂತೆ ಮಾಡಲು ದೇವರು ಅವನನ್ನು ಪ್ರೇರೇಪಿಸಿದನು. ಪ್ರವಾದಿಯಾದ ಯೆರೆಮೀಯನು ಸೆರೆಯಲ್ಲಿರುವ ಇಸ್ರಾಯೇಲರು ಒಂದು ದಿನ ಯೆರೂಸಲೇಮಿಗೆ ತಿರುಗಿ ಬರುತ್ತಾರೆಂದು ತಿಳಿಸಿದ ವಾಗ್ದಾನವು ಹೀಗೆ ನೆರವೇರಿತು ಎಂದು ಲೇಖಕನು ಹೇಳುತ್ತಿರುವನು. ಇಸ್ರಾಯೇಲರಿಗೆ ಸೆರೆವಾಸ ಎಂಬುದು ಒಂದು ಅಂತ್ಯವಲ್ಲ ಎಂದು ಹೇಳಿರುವ ಅನೇಕ ಪ್ರವಾದಾತ್ಮಕವಾದ ವಾಗ್ದಾನಗಳನ್ನು ನಂಬುವಂತೆ ಈ ನೆರವೇರಿಕೆಯು ನಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ. ದಾವೀದನ ವಂಶದಿಂದ ಭವಿಷ್ಯದಲ್ಲಿ ಬರಲಿಕ್ಕಿರುವ ಮೆಸ್ಸಿಯ ರಾಜನನ್ನು ನಾವು ನಿರೀಕ್ಷಿಸುತ್ತೇವೆ. ತಿರುಗಿ ಕಟ್ಟಲ್ಪಡುವ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯವು ತನ್ನ ಜನರೊಂದಿಗೆ ವಾಸಿಸುತ್ತದೆ ಎಂದು, ಸಕಲ ದೇಶಗಳ ಮೇಲೆ ದೇವರು ರಾಜ್ಯವು ಸ್ಥಾಪಿಸಲ್ಪಟ್ಟು ಆತನ ಆಶೀರ್ವಾದವು ಅವುಗಳ ಮೇಲೆ ಉಂಟಾಗುತ್ತದೆಂದು ನಾವು ನಿರೀಕ್ಷಿಸುತ್ತೇವೆ. ಹೀಗೆ ಮಾಡುವನೆಂದು ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದನು. ನಾವು ಈ ನಿರೀಕ್ಷೆಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಜೆರುಬ್ಬಾಬೆಲನ ಕಥೆಯತ್ತ ಸಾಗೋಣ. ಅವನ ಹೆಸರು ಬಾಬಿಲೋನಿನಲ್ಲಿ ನಡೆಯಲ್ಪಟ್ಟವನು ಎಂದರ್ಥವಿದೆ. ಅವನು ಬಾಬಿಲೋನಿನ ಸೆರೆಯಲ್ಲಿ ಹುಟ್ಟಿದ ತಲೆಮಾರನ್ನು ಪ್ರತಿನಿಧಿಸುತ್ತಿರುವನು. ಅವನು ಇಸ್ರಾಯೇಲರ ಒಂದು ಗುಂಪನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಂದನು. ಅವರು ಅಲ್ಲಿ ನೆಲೆಗೊಂಡ ನಂತರ ಯಜ್ಞಾರ್ಪಣೆಗಳನ್ನು ಮಾಡುವುದಕ್ಕಾಗಿ ಯಜ್ಞವೇದಿಯನ್ನು ತಿರುಗಿ ಕಟ್ಟಿದರು. ಅನಂತರ ದೇವಾಲಯನ್ನು ಸಹ ಕಟ್ಟಿದರು. ದೇವಾಲಯಕ್ಕೆ ಅಸ್ಥಿವಾರವನ್ನು ಹಾಕಿದ್ದು ದೇವಾಲಯದ ಅಂತಿಮ ಪ್ರತಿಷ್ಠಾಪನೆಯು ಮುಖ್ಯವಾದ ಕ್ಷಣಗಳಾಗಿವೆ. ಹಿಂದಿನ ಕಾಲದಲ್ಲಿ ನಡೆದ ದೇವದರ್ಶನ ಗುಡಾರದ ದೇವಾಲಯದ ಪ್ರತಿಷ್ಠಾಪನೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡಿರಬೇಕು. ಆಗ ದೇವರ ಸಾನ್ನಿಧ್ಯವು ಅಗ್ನಿಮಯವಾದ ಮೇಘದೋಪಾದಿಯಲ್ಲಿ ಇಳಿದು ಬಂದು ತನ್ನ ಜನರೊಂದಿಗೆ ವಾಸಿಸುತ್ತಿತ್ತು. ಆದರೆ ಈಗ ಹಾಗೆ ನಡೆಯಲಿಲ್ಲ. ಅದರಿಂದ ಕೆಲವು ಮಂದಿ ಈ ಹೊಸ ದೇವಾಲಯದ ವಿಷಯದಲ್ಲಿ ಸಂತೋಷ ಪಡುತ್ತಿರುವಾಗಲೇ ಹಿಂದಿನ ಕಾಲದಲ್ಲಿ ಸೊಲೊಮೋನನ ದೇವಾಲಯವನ್ನು ನೋಡಿದಂತ ಹಿರಿಯರು ದುಃಖದಿಂದ ಗೋಳಾಡಿದರು. ಇದು ಅವರ ಗತಕಾಲದ ವೈಭವಕ್ಕಾಗಲಿ ಅಥವಾ ಭವಿಷ್ಯದಲ್ಲಿ ಸಂಭವಿಸುತ್ತದೆಂದು ಅವರ ನಿರೀಕ್ಷೆಗಾಗಲಿ ತಕ್ಕಂತೆ ಇರಲಿಲ್ಲ. ಸರಿಯಾಗಿ ಇಲ್ಲಿಯೇ ಅವರನ್ನು ವಿರೋಧಿಸಿದ ವಿಚಿತ್ರವಾದ ಮೊದಲ ಕಥೆಯನ್ನು ನಾವು ಕಾಣುತ್ತೇವೆ. ಸೆರೆಗೆ ಕೊಂಡೊಯ್ಯಲ್ಪಡದ ಇಸ್ರಾಯೇಲರ ಮೊಮ್ಮಕ್ಕಳು ಯೆರೂಸಲೇಮಿನಲ್ಲಿಯೇ ವಾಸಿಸುತ್ತಿದ್ದರು. ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕಾಗಿ ನಾವು ಕೂಡ ಸಹಾಯ ಮಾಡುತ್ತೇವೆಂದು ಅವರು ಮುಂದೆ ಬಂದರು. ಆದರೆ ಜೆರುಬ್ಬಾಬೆಲನು ನಿರಾಕರಿಸಿದನು. ಆತನು ಅವರಿಗೆ ಈ ದೇವಾಲಯದಲ್ಲಿ ನಮಗೆ ಪಾಲಿಲ್ಲ ಎಂದು ಹೇಳಿದನು. ಸಹಜವಾಗಿ ಅದು ಕುಲಹಕ್ಕೆ ಎಡೆಮಾಡಿಕೊಟ್ಟಿತು. ಜೆರುಬ್ಬಾಬೆಲನು ಅದನ್ನು ಜಯಿಸಿದನು. ಆದರೆ ಇದು ತುಂಬಾ ವಿಚಿತ್ರವಾಗಿದೆ. ಏಕೆಂದರೆ ಇಸ್ರಾಯೇಲಿನ ಕುಲಗಳೆಲ್ಲವೂ ಒಟ್ಟಾಗಿ ಲೋಕದ ಸಕಲ ಜನಾಂಗಗಳೊಂದಿಗೆ ಸೇರಿ ಅಂತಿಮವಾಗಿ ಇಸ್ರಾಯೇಲ್ ದೇವರ ರಾಜ್ಯವು ಬರುವಾಗ ಆತನನ್ನು ಆರಾಧಿಸುವುದಕ್ಕಾಗಿ ಕೂಡಿ ಬರುತ್ತಾರೆ ಎಂದು ಪ್ರವಾದಿಗಳು ಮುಂತಿಳಿಸಿದ್ದರು. ಆದ್ದರಿಂದ ಇದು ಒಂಥರ ವ್ಯತಿರಿಕ್ತವಾದ ಮುಕ್ತಾಯದಂತಿದೆ. ಮುಂದಿನ ಭಾಗದಲ್ಲಿ ನಾವು ಸುಮಾರು 60 ವರ್ಷಗಳ ಮುಂದಕ್ಕೆ ಸಾಗುತ್ತೇವೆ. ಅಲ್ಲಿ ಎಜ್ರನನ್ನು ನಮಗೆ ಪರಿಚಯ ಮಾಡಲಾಗುತ್ತದೆ. ಆತನು ಬಾಬಿಲೋನಿನಲ್ಲಿ ಸೆರೆಯಾಗಿದ್ದ ಇಸ್ರಾಯೇಲರಿಗೆ ನಾಯಕನು, ಧರ್ಮಶಾಸ್ತ್ರದಲ್ಲಿ ಪರಿಣಿತನು, ಬೋಧಕನು ಆಗಿದ್ದನು. ಪರ್ಷಿಯ ರಾಜನಾದ ಅತರ್ಷಸ್ತನು ಆತನನ್ನು ಯೆರೂಸಲೇಮಿಗೆ ತಿರುಗಿ ಹೋಗುವ ಜನರ ಮತ್ತೊಂದು ಗುಂಪಿಗೆ ನಾಯಕನಾಗಿ ನೇಮಿಸಿದನು. ಜನರಲ್ಲಿ ಆಧ್ಯಾತ್ಮಿಕವಾದ, ಸಾಮಾಜಿಕವಾದ ಪುನರುಜ್ಜೀವನ ಉಂಟು ಮಾಡಬೇಕೆಂಬುದು ಎಜ್ರನ ಬಯಕೆಯಾಗಿತ್ತು. ನಮ್ಮ ನಿರೀಕ್ಷೆಗಳು ಹೆಚ್ಚಾಗುತ್ತಿವೆ. ಈ ಕಥೆಯಲ್ಲಿ ನಾವು ಮತ್ತೊಮ್ಮೆ ವಿರೋಧಿಸುವ ಗುಂಪೊಂದನ್ನು ಕಾಣುತ್ತೇವೆ. ಸೆರೆಯಿಂದ ತಿರುಗಿ ಬಂದಿರುವ ಅನೇಕ ಜನ ಇಸ್ರಾಯೇಲರು ಯೆರೂಸಲೇಮಿನ ಸುತ್ತಮುತ್ತಲೂ ಸೆರೆಗೆ ಹೋಗದೆ ವಾಸಿಸುತ್ತಿದ್ದವರನ್ನು ಮದುವೆಯಾಗಿದ್ದಾರೆಂದು ಎಜ್ರನು ತಿಳಿದುಕೊಂಡನು. ಅವರಲ್ಲಿ ಕೆಲವರಂತೂ ಇಸ್ರಾಯೇಲರೇ ಆಗಿರಲಿಲ್ಲ. ಹಾಗೆ ಎಜ್ರನು
ಇಸ್ರಾಯೇಲರು ಪರಿಶುದ್ಧರು, ಪ್ರಾಚೀನ ಕಾನ್ಯಾನ್ಯರಿಂದ ಪ್ರತ್ಯೇಕಿಸಲ್ಪಟ್ಟವರು ಆಗಿರಬೇಕೆಂಬ ಧರ್ಮಶಾಸ್ತ್ರದ ಆಜ್ಞೆಗಳ ಪ್ರಕಾರ ನಡೆದುಕೊಳ್ಳಿರಿ ಎಂದು ಒತ್ತಾಯಿಸಿದನು. ಯೆರೂಸಲೇಮಿನ ಸುತ್ತಮುತ್ತ ವಾಸಿಸುತ್ತಿರುವ ಜನರು ಕಾನ್ಯಾನ್ಯರಂತೆಯೇ ಇದ್ದಾರೆ ಎಂದು ಅವನು ಹೇಳಿದನು. ಅವರು ಸೆರೆಯಿಂದ ತಿರುಗಿ ಬಂದಿರುವವರನ್ನು ಮೈಲಿಗೆ ಮಾಡುತ್ತಾರೆಂದು ಹೇಳಿದನು. ಆದ್ದರಿಂದ ಎಜ್ರನು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಮಾಡಿದನು. ಅದು ಹೃತ್ಪೂರ್ವಕವಾಗಿ ಮಾಡಿದ ಪ್ರಾರ್ಥನೆಯಾಗಿತ್ತು. ಅವನು ನಾಯಕರೆಲ್ಲರನ್ನು ಒಟ್ಟುಗೂಡಿಸಿ ಆ ಎಲ್ಲಾ ಮದುವೆಗಳನ್ನು ರದ್ದುಗೊಳಿಸಬೇಕೆಂಬ, ಆ ಸ್ತ್ರೀಯರನ್ನು ಅವರ ಮಕ್ಕಳನ್ನು ಕಳಿಸಿ ಬಿಡಬೇಕೆಂಬ ವಿಚ್ಛೇದನೆಯನ್ನು ನಿಯಮವನ್ನು ಜಾರಿ ಮಾಡಿದನು. ಸ್ವಲ್ಪ ಜನವು ಮಾತ್ರವೇ ಆ ನಿಯಮವನ್ನು ಅನುಸರಿಸಿದರು. ಹಾಗೆ ತಮ್ಮ ಹೆಂಡತಿಯರಿಗೆ ವಿಚ್ಛೇದನ ಕೊಟ್ಟು ಕೆಲವು ಮಂದಿ ಗಂಡಸರು ಹೆಸರುಗಳನ್ನು ಇಲ್ಲಿ ಕೊಡಲಾಗಿದೆ. ಈ ಕಥೆಯು ನಾನಾ ಕಾರಣಗಳ ನಿಮಿತ್ತವಾಗಿ ವಿಚಿತ್ರವೆನಿಸುತ್ತದೆ. ಮೊದಲನೇದಾಗಿ, ದೇವರು ಆ ರೀತಿಯಾಗಿ ಮಾಡಬೇಕೆಂದು ಎಜ್ರನಿಗೆ ಆಜ್ಞಾಪಿಸಿರಲಿಲ್ಲ. ಯೆರೂಸಲೇಮಿನಲ್ಲಿದ್ದ ನಾಯಕರೇ ಆ ನಿಯಮವನ್ನು ಮಾಡುವಂತೆ ಎಜ್ರನನ್ನು ಉತ್ತೇಜಿಸಿದರು. ಎರಡನೇದಾಗಿ, ಸೆರೆಯಿಂದ ತಿರುಗಿ ಬಂದಿರುವವರು ತಮ್ಮ ಪರಿಶುದ್ಧತೆಯ ಬಗ್ಗೆ ಗಮನ ವಹಿಸಬೇಕೆಂದು ಆಗಿನ ಕಾಲದ ಪ್ರವಾದಿಯಾದ ಮಲಾಕಿ ಹೇಳಿದ್ದನು. ಆದರೆ ದೇವರು ವಿಚ್ಛೇದನವನ್ನು ವಿರೋಧಿಸುತ್ತಾನೆಂದು ಸಹ ಆತನು ಹೇಳಿದ್ದನು. ಹೀಗೆ ಆ ನಿಯಮದ ವಿಷಯದಲ್ಲಿ ಉಂಟಾದ ಬೇರೆ ಬೇರೆ ಪ್ರತಿಕ್ರಿಯೆಗಳು ವ್ಯತಿರಿಕ್ತವಾದ ಮುಕ್ತಾಯಕ್ಕೆ ಎಡೆ ಮಾಡಿಕೊಟ್ಟವು. ಇದು ನಮ್ಮನ್ನು ಮುಂದಿನ ಭಾಗವಾದ ನೆಹೆಮೀಯನ ಕಥೆಯತ್ತ ಕೊಂಡೊಯ್ಯುತ್ತದೆ. ಆತನು ಪರ್ಷಿಯ ಸರ್ಕಾರದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲುತ್ತಿದ್ದ ಇಸ್ರಾಯೇಲನಾಗಿದ್ದನು. ಯೆರೂಸಲೇಮಿನ ಪೌಳಿಗೋಡೆಗಳು ಕೆಡವಲ್ಪಟ್ಟಿವೆ ಎಂಬ ಸುದ್ದಿಯನ್ನು ಅವನು ಕೇಳಿಸಿಕೊಂಡಾಗ ಅವನು ಪ್ರಾರ್ಥಿಸಿದನು. ಪರ್ಷಿಯ ರಾಜನಾದ ಅರ್ತಷಸ್ತನ ಬಳಿಗೆ ಹೋಗಿ ಪೌಳಿಗೋಡೆಗಳನ್ನು ತಿರುಗಿ ಕಟ್ಟಲು ಅನುಮತಿ ತೋರಿಸಿದನು. ರಾಜನು ಅವರಿಗೆ ಬೇಕಾದ ಸಾಧನ ಸಂಪತ್ತುಗಳನ್ನು ಕೊಟ್ಟದ್ದಲ್ಲದೆ ಅವರ ಕಾವಲಿಗಾಗಿ ಸೈನಿಕ ಪಡೆಯನ್ನು ಕಳಿಸಿದನು. ಯೆರೂಸಲೇಮಿಗೆ ಬಂದ ಕೂಡಲೇ ಅವನು ಪೌಳಿಗೋಡೆಗಳನ್ನು ಕಟ್ಟುವ ಕೆಲಸವನ್ನು ಪ್ರಾರಂಭಿಸಿದನು. ಅವನಿಗೆ ಕೂಡ ಯೆರೂಸಲೇಮಿನ ಸುತ್ತಮುತ್ತ ವಾಸಿಸುತ್ತಿದ್ದ ಜನರಿಂದ ವಿರೋಧ ಉಂಟಾಯಿತು. ಮತ್ತೊಮ್ಮೆ ಈ ಕಥೆಯಲ್ಲಿ ಕಲಹ ಉಂಟಾಯಿತು. ಆಗಿನ ಕಾಲದ ಪ್ರವಾದಿಯಾಗಿದ್ದ ಜಕರಿಯನು ದೇವರ ರಾಜ್ಯದಲ್ಲಿನ ಹೊಸ ಯೆರೂಸಲೇಮು ಪೌಳಿಗೋಡೆಗಳಿಲ್ಲದ ಪಟ್ಟಣವಾಗಿರುತ್ತದೆ ಎಂದು, ದೇವರ ಸಾನ್ನಿಧ್ಯವು ಅದನ್ನು ಆವರಿಸಿರುವುದು, ಸಕಲ ದೇಶಗಳ ಜನರು ಬಂದು ಒಡಂಬಡಿಕೆಯ ಜನರೊಂದಿಗೆ ಸೇರುವರು ಎಂದು ಹೇಳಿದನು. ಆದರೆ ನೆಹೆಮೀಯನು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕಾರ್ಯ ಮಾಡಿದಂತೆ ತೋರುತ್ತದೆ. ಅವನು ಯೆರೂಸಲೇಮಿನ ಸುತ್ತಮುತ್ತಲಿದ್ದ ಜನರಿಗೆ ಯೆರೂಸಲೇಮಿನಲ್ಲಿ ನಿಮಗೆ ಪಾಲಿಲ್ಲ ಎಂದು ಹೇಳಿದನು. ಹಾಗೆ ಹೇಳಿದ್ದು ಕಲಹಕ್ಕೆ ಮಾಡಿಕೊಟ್ಟಿತು. ನೆಹೆಮೀಯನು ಪಟ್ಟಣದ ಕುರಿತು ತನಗಿದ್ದ ದರ್ಶನವನ್ನು ಭದ್ರತೆಯಿಂದಲೂ ಧೈರ್ಯದಿಂದಲೂ ಮುಂದೆ ಕೊಂಡೊಯ್ಯುವುದಕ್ಕಾಗಿಯೂ ಅವರು ಕಾಪಾಡಿಕೊಳ್ಳುವುದಕ್ಕಾಗಿಯೂ ಆಯುಧಗಳನ್ನು ಧರಿಸಿರುವ ಸೈನಿಕರ ಕಾವಲಿನಲ್ಲಿ ಆ ಪಟ್ಟಣವನ್ನು ಕಟ್ಟಬೇಕಾಯಿತು. ಉಂಟಾದ ಈ ಕಲಹವನ್ನು ಬೇರೆ ರೀತಿಯಲ್ಲಿ ನಿಭಾಯಿಸಿರಬಹುದಿತ್ತಲ್ಲವೇ ಎಂದು ನಾವು ಯೋಚಿಸುತ್ತೇವೆ. ಇದೆಲ್ಲವೂ ಈ ಪುಸ್ತಕದ ಮುಕ್ತಾಯವನ್ನು ಎರಡು ಭಾಗಗಳಲ್ಲಿ ವಿವರಿಸುವಂತೆ ಮಾಡುತ್ತದೆ. ಮೊದಲನೆಯದು ಸಕಾರಾತ್ಮಕ, ಎರಡನೆಯದು ನಕಾರಾತ್ಮಕ. ಎಜ್ರ ನೆಹೆಮೀಯರು ಜನರಲ್ಲಿ ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ಉಂಟು ಮಾಡಲು ಎಲ್ಲರನ್ನು ಒಟ್ಟುಗೂಡಿಸಿದರು. ಸೆರೆಯಿಂದ ಬಂದಿದ್ದ ಎಲ್ಲರನ್ನು ಹಬ್ಬಕ್ಕಾಗಿ ಒಂದುಗೂಡಿಸಿದರು. ಅವರು 7 ದಿನಗಳ ಕಾಲ ಧರ್ಮಶಾಸ್ತ್ರವನ್ನು ಓದಿ ಜನರಿಗೆಲ್ಲ ಅದನ್ನು ಬೋಧಿಸಿದರು. ಅವರು ಅಲ್ಲಿ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಿದರು. ಹಾಗೆ ಅವರು ಐಗುಪ್ತದಿಂದುಂಟಾದ ವಿಮೋಚನೆಯಲ್ಲಿಯೂ ಅರಣ್ಯ ಪ್ರಯಾಣದಲ್ಲಿಯೂ ದೇವರು ತೋರಿಸಿದ ನಂಬಿಗಸ್ತಿಕೆಯನ್ನು ನೆನಪಿಸಿಕೊಂಡರು. ಅನಂತರ ಅವರು ತಮ್ಮ ಪಾಪಗಳನ್ನು ಅರಿಕೆಯನ್ನು ಮಾಡಿದರು. ಅವರು ತಮ್ಮ ಒಡಂಬಡಿಕೆಯನ್ನು ನೂತನಪಡಿಸಿಕೊಂಡು ಧರ್ಮಶಾಸ್ತ್ರದ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆಯುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ಅವರು ಯೆರೂಸಲೇಮಿನ ದೇವಾಲಯ ಪೌಳಿಗೋಡೆಗಳ ವಿಷಯದಲ್ಲಿ ದೊಡ್ಡ ಹಬ್ಬವನ್ನೇ ಮಾಡಿದರು. ಇಲ್ಲಿ ಅವರಲ್ಲಿ ಮಹತ್ವದ ಬದಲಾವಣೆ ಉಂಟಾಗುತ್ತದೆಂದು ನಾವು ಅಂದುಕೊಳ್ಳುತ್ತೇವೆ, ಆದ್ರೆ ಹಾಗೆ ಆಗಲಿಲ್ಲ. ಈ ಪುಸ್ತಕವು ತುಂಬಾ ನಿರಾಶಾದಾಯಕವಾದ ರೀತಿಯಲ್ಲಿ ಮುಗಿಯುತ್ತದೆ. ನೆಹೆಮೀಯನು ಪಟ್ಟಣವನ್ನೆಲ್ಲ ಸುತ್ತಾಡಿ ನೋಡಿದನು. ಜನರು ತಾವು ಮಾಡಿಕೊಂಡ ಒಡಂಬಡಿಕೆಯ ಪ್ರತಿಜ್ಞೆಗಳನ್ನು ಪಾಲಿಸುತ್ತಿಲ್ಲ ಎಂದು ಅವನು ತಿಳಿದುಕೊಂಡನು. ದೇವಾಲಯವು ನಿರ್ಲಕ್ಷ್ಯಕ್ಕೊಳಗಾಯಿತು. ಅರ್ಹತೆ ಇಲ್ಲದ ಜನರನ್ನು ಅದರಲ್ಲಿ ನೇಮಿಸುವುದರಿಂದ ಜೆರುಬ್ಬಾಬೆಲನು ಮಾಡಿದ ಕೆಲಸವು ವ್ಯರ್ಥವಾಯಿತೆಂದು ಅವನು ಮನಗೊಂಡನು. ಹಾಗೆಯೇ ಎಜ್ರನು ಮಾಡಿದ ಕೆಲಸದ ವಿಷಯದಲ್ಲಿಯೂ ಸಹ ಜನರು ರಾಜಿ ಮಾಡಿಕೊಂಡಿರುವುದನ್ನು ಕಂಡನು. ಪ್ರತಿಯೊಬ್ಬರು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುತ್ತಿರುವುದನ್ನು ಅವನು ಕಂಡನು. ಜನರು ಸಬ್ಬತ್ ದಿನದಲ್ಲಿಯೇ ಕೆಲಸ ಮಾಡುತ್ತಿದ್ದರು. ಕೊನೆಗೆ ಅವನು ಮಾಡಿದ್ದ ಪೌಳಿಗೋಡೆಗಳ ವಿಷಯದಲ್ಲಿ ಹಾಗೆಯೇ ನಡೆಯುತ್ತಿತ್ತು. ಏಕೆಂದರೆ ಜನರು ಯೆರೂಸಲೇಮಿನ ಪೌಳಿಗೋಡೆಗಳ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡು ಸಬ್ಬತ್ ದಿನದಲ್ಲಿಯೂ ಕೆಲಸ ಮಾಡುತ್ತಿದ್ದರು. ಅದೆಲ್ಲವನ್ನು ಕಂಡು ನೆಹೆಮೀಯನು ಕೆಂಡಾಮಂಡಲವಾದನು. ಅವನು ಜನರನ್ನು ಹೊಡೆದು ಅವರ ಜುಟ್ಟು ಹಿಡಿದು ಎಳೆದಾಡಿ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂದು ಕೂಗಾಡತೊಡಗಿದನು. ಅವನು ತನ್ನ ಕೊನೆಯ ಪ್ರಾರ್ಥನೆಯಲ್ಲಿ, ದೇವಾ, ತನ್ನನ್ನು ನೆನಪಿಸಿಕೋ, ನಾನು ಅಷ್ಟಾದರೂ ಪ್ರಯತ್ನಿಸಿದ್ದೇನೆಂದು ಬೇಡಿಕೊಂಡನು. ಹೀಗೆ ಪುಸ್ತಕವು ಮುಗಿಯುತ್ತದೆ. ಆದರೆ ಇದು ತುಂಬಾ ವಿಚಿತ್ರವೆನಿಸುತ್ತದೆ. ಆದರೆ ನಾವೆಲ್ಲರೂ ಅದಕ್ಕೆ ತಯಾರಾಗಿದ್ದೇವಲ್ಲವೇ? ಈ ವ್ಯತಿರಿಕ್ತವಾದ ಮುಕ್ತಾಯದ ಘಟ್ಟಗಳನ್ನು ಬೇಕೆಂದೇ ಪುಸ್ತಕದಲ್ಲಿ ಸೇರಿಸಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಅಷ್ಟಕ್ಕೂ ಈ ಪುಸ್ತಕವು ಇಡೀ ಸತ್ಯವೇದದ ಕಥೆಗೆ ನೀಡುವ ಕೊಡುಗೆ ಏನು?
ನಿಮಗೆ ನೆನಪಿದೆಯಾ? ಈ ಪುಸ್ತಕವು ನಿರೀಕ್ಷೆಯೊಂದಿಗೆ ಅಂದರೆ ಮೆಸ್ಸಿಯ ದೇವಾಲಯ ದೇವರ ರಾಜ್ಯದ ಕುರಿತಾದ ಪ್ರವಾದಾತ್ಮಕವಾದ ವಾಗ್ದಾನಗಳೊಂದಿಗೆ ಪ್ರಾರಂಭವಾಯಿತು. ಆದರೆ ಅದ್ಯಾವುದು ನಡೆಯಲಿಲ್ಲ. ಇಸ್ರೇಲರು ದೇಶಕ್ಕೆ ತಿರುಗಿ ಬಂದಿದ್ದರೂ ಕೂಡ ಅವರು ಆಧ್ಯಾತ್ಮಿಕ ಸ್ಥಿತಿಯಂತೂ ಅವರು ಸರಿಗೆ ಹೋಗುವುದಕ್ಕಿಂತ ಮೊದಲು ಹೇಗಿತ್ತು ಈಗಲೂ ಹಾಗೆಯೇ ಇದೆ. ಎಜ್ರ ನೆಹೆಮೀಯರು ತಮ್ಮ ಕೈಯಿಂದ ಆಗುವಂತದ್ದನ್ನೆಲ್ಲ ಮಾಡಿದರೂ ಕೂಡ ಅವರ ಜನರ ಮಧ್ಯದಲ್ಲಿ ತಂದಿದ್ದಂತ ರಾಜಕೀಯ ಸಾಮಾಜಿಕ ಪುನರುಜ್ಜೀವನಗಳು ಆ ಜನರ ಹೃದಯದಲ್ಲಿ ಮುಖ್ಯ ಸಮಸ್ಯೆಗಳನ್ನು ಹೋಗಲಾಡಿಸಲಿಲ್ಲ. ಆದ್ದರಿಂದ ಪ್ರವಾದಿಗಳಾದ ಯೆರೆಮೀಯನು ಹೆಜ್ಕೇಲನು ಏನನ್ನು ಒತ್ತಿ ಹೇಳುತ್ತಿದ್ದರೂ ಅದೇ ಅವಶ್ಯಕತೆಯು ಇನ್ನೂ ನೆರವೇರಬೇಕಿದೆ ಎಂದು ಈ ಪುಸ್ತಕವು ತಿಳಿಯಪಡಿಸುತ್ತದೆ. ದೇವಜನರು ತಮ್ಮ ದೇವರನ್ನು ಪ್ರೀತಿಸಿ ಆತನಿಗೆ ವಿಧೇಯನಾಗಿ ನಡೆದುಕೊಳ್ಳಬೇಕಾದರೆ ಅವರಿಗೆ ಸಂಪೂರ್ಣವಾಗಿ ರೂಪಾಂತರಗೊಂಡಿರುವ ಹೃದಯದ ಅವಶ್ಯಕತೆ ಇದೆ. ಈ ಪುಸ್ತಕವು ನಿರಾಶಾದಾಯಕವಾದ ರೀತಿಯಲ್ಲಿ ಮುಗಿಯುತ್ತದೆ. ಆದರೆ ದೇವರು ತನ್ನ ಶ್ರೇಷ್ಠ ಒಡಂಬಡಿಕೆಯ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ಏನು ಮಾಡಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಜ್ಞಾನ ಸಾಹಿತ್ಯದ ಪುಸ್ತಕಗಳನ್ನು ಪ್ರವಾದನೆಯ ಪುಸ್ತಕಗಳನ್ನು ಓದುವಂತೆ ಇದು ನಮ್ಮನ್ನು ಒತ್ತಾಯ ಮಾಡುತ್ತದೆ. ಆದರೆ ಸದ್ಯಕ್ಕೆ ಇದುವೇ ಎಜ್ರ ನೆಹೆಮೀಯರ ಪುಸ್ತಕಗಳ ಸಾರಾಂಶ.